ಕನ್ನಡ ಚಿತ್ರರಂಗದಲ್ಲಿ ಹೊಸ ಚಿತ್ರಗಳು ಬರ್ತಾನೆ ಇರ್ತವೆ. ಇದೀಗ ಒಂದು ಹೊಸ ಸಿನಿಮಾ ಅಸತೋಮ ಸದ್ಗಮಯ ಪ್ರೇಕ್ಷಕರನ್ನ ತನ್ನತ್ತ ಸೆಳೆದುಕೊಂಡಿದೆ. ಈ ಬಗೆಗಿನ ವಿಶೇಷ ವರದಿ ಇಲ್ಲಿದೆ. ಆ ಪ್ಲಾನ್ ಸಖತ್ತಾಗಿ ಕ್ಲಿಕ್ ಆಗಿದೆ. ಈ ಎಂಟೆಕ್ ಬೆಲೆ ಪಟ್ಪಡೆ ಚಡ್ಡಿಗಳಿಗೆ ಅದ್ಯಾವುದು ಭ್ರಮಿಗೆ ಬಿದ್ದಂತೆ ಕಾಣುವ ಅತೀವ ಬುದ್ಧಿವಂತಿಕೆಯ ನಡುವೆ ಒಂಚೂರು ಸೆಂಟಿಮೆಂಟ್ ಅನ್ನ ಮರೆತಂತೆ ಕಾಣುವ ಯುವ ಸಮೂಹ ಒಂದು ಅಚ್ಚುಕಟ್ಟಾದ ಸಿನಿಮಾವಾಗಲು ಅರ್ಹವಾದುದು. ರಾಜೇಶ್ ವೇಣೂರು ಅಂಥದೊಂದು ಸೂಕ್ಷ್ಮ ಪಲ್ಲಟವನ್ನೇ ಅಂದದ ಕಥೆಯನ್ನಾಗಿಸಿ ಅಸತೋಮ ಸದ್ಗಮಯ ಎಂಬ ಸಿನಿಮಾ ಮಾಡಿದ್ದಾರೆ. ಬರುವ ತಿಂಗಳು ತೆರೆ ಕಾಣುವ ಸನ್ಹಾದಲ್ಲಿರುವ ಈ ಚಿತ್ರವೀಗ ತಂತಾನೆ ಪ್ರೇಕ್ಷಕರನ್ನ ತನ್ನತ್ತ ಸೆಳೆದುಕೊಂಡಿದೆ. ಪಕ್ಕಾ ಸಿನಿಮ್ಯಾಟಿಕ್ ಆಗಿ ಗಂಭೀರವಾದ ವಿಚಾರವೊಂದನ್ನ ದೃಢೀಕರಿಸಿದ ಭರವಸೆ ನಿರ್ದೇಶಕ ರಾಜೇಶ್ ವೇಣೂರ್ ಅವರದು. ಒಟ್ಟಾರೆಯಾಗಿ ಫ್ಯಾಮಿಲಿ, ಮಕ್ಕಳು, ಪಾಲಕರು ನೋಡಲೇಬೇಕಾದ ಸಿನಿಮಾ ಅಸತೋಮ ಸದ್ಗಮಯ. ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರ ಕಣ್ಣು ಕಿಡ್ನಿ ಕಿತ್ಕೊಂಡು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡೋ ದಂಧೆ ಮಾಡ್ತಿದ್ದೀರಾ ನೀವು? You focus on settling in the US. Don't worry about your parents, society or this nation. Do you have dental problem? ಇದೇನೋ ಇದು ಬರೀ ಇಷ್ಟೆಷ್ಟು ಬಿಟ್ಟಿದ್ಯಾ? ಅಯ್ಯೋ, ಚಿಪ್ಸ್ ಖಾಲಿ ಆಗಿದ್ದು, ಸೌತೆಕಾಯಿ ಖಾಲಿ ಆಗಿದ್ದು ನನ್ನ ಮ್ಯಾಜಿಕ್ ಇಂದ ಅಲ್ಲ. ನೀವೇ ಈಗಿನ ಜನರೇಷನ್ ನಲ್ಲಿ ಐಕ್ಯೂ ಮಟ್ಟ ಹೆಚ್ಚಿದೆ, ಆದರೆ ಎಮೋಷನಲ್ ಅಂಶಗಳೇ ಕಡಿಮೆಯಾಗಿವೆ. ಇದರ ಜೊತೆಗೆ ಅತಿ ಬುದ್ಧಿವಂತಿಕೆ, ಕಾಮನ್ ಸೆನ್ಸ್ ಅನ್ನೇ ನುಂಗಿದಂತಹ ವಾತಾವರಣವಿದೆ. ಭಾರತದಂತಹ ಸಾಮಾಜಿಕ ವಾತಾವರಣಕ್ಕೆ ಇಂಥ ಪಲ್ಲಟಗಳು ಒಗ್ಗುವಂತದ್ದಲ್ಲ. ಹಾಗಂತ ಇಲ್ಲಿ ಬರೀ ಇಂಥ ಪ್ರಮೇಯ ಮನಸ್ಸುಗಳು ಮಾತ್ರವೇ ಇದ್ದಾವೆ ಎಂದರ್ಥವಲ್ಲ. ಪಕ್ಕ ಭಾರತೀಯ ಶೈಲಿಯ ಭಾವುಕತೆಯನ್ನೇ ಉಸಿರಾಡುವವರು ಇದ್ದಾರೆ. ಇಂತಹ ಭಾವುಕತೆ ಮತ್ತು ಭ್ರಮೆ ಮುಖಾಮುಖಿಯಾಗುವ ಚೇತೋಹಾರಿ ಕತೆ ಈ ಚಿತ್ರದ್ದು. ಇಂಡಿಯನ್ ದೆವ್ವಕ್ಕಾದ್ರೆ ಕಾಲು ಹಿಂದೆ ಮುಂದೆ ಇರುತ್ತೆ. ಈ ಫಾರಿನ್ ದೆವ್ವಕ್ಕೆ ಹೆಂಗಿರುತ್ತೆ ಅಂತ ಐಡಿಯಾ ಇಲ್ವಲ್ಲ. ಇಲ್ಲಿ 3 ಮುಖ್ಯವಾದ ಪಾತ್ರಗಳಿವೆ. ಈ ಚಿತ್ರದ ನಾಯಕನಾಗಿ ನಟಿಸಿರುವ ಕಿರಣ್ ರಾಜ್ ಈ ಹಿಂದೆ ಮಾರ್ಚ್ 22 ಚಿತ್ರದಲ್ಲಿ ನಟಿಸಿದ ಕಿರಣ್ಗಿದು 2ನೇ ಚಿತ್ರ. ಇನ್ನು ನಾಯಕಿಯಾಗಿ ಬಿಗ್ ಬಾಸ್ ಸ್ಪರ್ಧಾರ್ಥಿಯಾಗಿದ್ದ ಲಾಸ್ಯಾ ನಾಗರಾಜ್ ನಟಿಸಿದ್ದಾರೆ. ಈಕೆಗಿದು ಮೊದಲ ಚಿತ್ರ. ಇವರಿಬ್ಬರದ್ದು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ಕೈ ಚಾಚಿ ಫಾರಿನ್ನತ್ತ ಮುಖ ಮಾಡುವ ಪಾತ್ರವಂತೆ. ಆದರೆ ರಾಧಿಕಾ ಚೇತನ್ ಅವರದ್ದು ಕಳೆದುಕೊಂಡ ಸಂಬಂಧಗಳನ್ನ ಅರಸುತ್ತಾ ದೂರದ ಫಿನ್ಲ್ಯಾಂಡ್ನಿಂದ ಭಾರತಕ್ಕೆ ಮರಳುವ ಪಾತ್ರ. ಒಂದು ಬಿಂದುವಿನಲ್ಲಿ ಈ 3 ಪಾತ್ರಗಳು ಸಂಧಿಸುವ ಚೇತೋಹಾರಿ ಕಥೆಯನ್ನ ಪಕ್ಕಾ ಕಮರ್ಷಿಯಲ್ ಶೈಲಿಯಲ್ಲಿ ಕಟ್ಟಿಕೊಡಲಾಗಿದೆ ಅಂತೆ. ಅಂದ ಹಾಗೆ ಬಿಸ್ನೆಸ್ ಮ್ಯಾನ್ ಅಶ್ವಿನ್ ಪಿರೇರಾ ಈ ಚಿತ್ರಕ್ಕೆ ಹಣ ಹೂಡಿದ್ದಾರೆ. ಸಿನಿಮಾದ ಬಗ್ಗೆ ಅಪಾರವಾದ ಕನಸು ಹೊಂದಿರುವ ಅಶ್ವಿನ್ ಚಿತ್ರಕಥೆಯಿಂದ ಖುಷಿಗೊಂಡು ನಿರ್ಮಾಪಕರಾಗಿ ಎಂಟ್ರಿ ಕೊಟ್ಟಿದ್ದಾರೆ. Do you have dental problem? ಇದೇನೋ ಇದು ಬರೀ ಇಷ್ಟೆಷ್ಟು ಬಿಟ್ಟಿದ್ಯಾ? ಅಯ್ಯೋ, ಚಿಪ್ಸ್ ಖಾಲಿ ಆಗಿದ್ದು, ಸೌತೆಕಾಯಿ ಖಾಲಿ ಆಗಿದ್ದು ನನ್ನ ಮ್ಯಾಜಿಕ್ ಇಂದ ಅಲ್ಲ. ಫಿಲಂ ಬ್ಯೂರೋ ಸ್ಪಂದನ ನ್ಯೂಸ್ ಉಡುಪಿ.